ಉಡುಪಿಯ ಪ್ರಸಿದ್ಧ ಚಿನ್ನಾಭರಣ ಮಳಿಗೆಯಾದ ಜೋಸಾಲ್ಕಾಸ್ 15ನೇ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಉಡುಪಿ ನಗರ ಸಭಾಧ್ಯಕ್ಷರಾದ ಪ್ರಭಾಕರ್ ಪೂಜಾರಿ ಹಾಗೂ ಚಿತ್ರನಟಿ ಸ್ವಾತಿ ಶೆಟ್ಟಿ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮ್ಯಾನೇಜರ್ ರಾಜೇಶ್ ಎನ್ಆರ್, ಅಸಿಸ್ಟೆಂಟ್ ಮ್ಯಾನೇಜರ್ ಬಿಜಿಲ್ ಥಾಮಸ್, ಗೋಪಾಲ್, ಸಿಬ್ಬಂದಿ ವರ್ಗ ಹಾಗೂ ಗ್ರಾಹಕರು ಉಪಸ್ಥಿತರಿದ್ದರು. शुभं कुरुत्वं कल्याणम् आरोग्यं धनसम्पदः तज्ज्योति दुर्बुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते शुभं कुरुत्वं कल्याणम्. ಜೋಸಾಲ್ಕಾಸ್ ಈ ಮಳಿಗೆ ಏನು 15 ವರ್ಷ ಆಗಿದೆ. ಉಡುಪಿಯ ಜನರಿಗೆ ಒಳ್ಳೆ ಸರ್ವಿಸ್ ಕೊಡ್ತಾ ಉಂಟು. ಈಗ ಕಸ್ಟಮರ್ ನೋಡಿದಾಗಲೇ ಗೊತ್ತಾಗ್ತಾ ಉಂಟು ಒಳ್ಳೆ ಸರ್ವಿಸ್ ಕೊಡ್ತೀರ ಅಂತ. ಹಾಗೆ 150 ವರ್ಷ ಉಡುಪಿಯಲ್ಲಿ ಇರಲಿ, ನಮಗೆಲ್ಲ ತುಂಬ ಹೆಮ್ಮೆ ಜೋಸಾಲ್ಕಾಸ್ ಉಡುಪಿಗೆ ಬಂದಿದೆ. ಹಾಗೂ ನಿಮ್ಮದು ಏನು ನಿಮ್ಮ ವ್ಯಾಪಾರದ ಒಟ್ಟಿಗೆ ಸಮಾಜ ಸೇವೆ ಮಾಡ್ತೀರಿ ಅಂತ ನನಗೆ ವಿಷಯ ಗೊತ್ತುಂಟು. ಹಾಗಾಗಿ ನಿಮ್ಮ ಸಮಾಜ ಸೇವೆಗೂ ಮತ್ತು ಹಾಗೂ ನಿಮ್ಮ ಅಂಗಡಿ, ನಿಮ್ಮ ಏನು ಶಾಪ್ ಉಂಟು ಜೋಸಾಲ್ಕಾಸ್ ಇನ್ನೂ ಒಳ್ಳೆ ಅಭಿವೃದ್ಧಿ ಹೊಂದಿಲ್ಲ ಅಂತ. Hi, this is Swati Prakash Shetty. So, ಜೋಸಾಲ್ಕಾಸ್ ಇವತ್ತು 15 years ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ ಮಾಡಿದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್ ಜೋಸಾಲ್ಕಾಸ್. ನಿಮ್ಮದು ಇನ್ನಷ್ಟು ಬ್ರಾಂಚಸ್ ಎಲ್ಲ ಕಡೆ ಓಪನ್ ಆಗಲಿ ಆ್ಯಂಡ್ ತುಂಬ ಒಳ್ಳೆ ಆಫರ್ಸ್ ಕೂಡ ಕೊಡ್ತಾ ಇದ್ದಾರೆ. ಸೊ ಎಲ್ಲರೂ ಬನ್ನಿ ಜೋಸಾಲ್ಕಾಸಲ್ಲಿ ಪರ್ಚೇಸ್ ಮಾಡಿ. ಆ್ಯಂಡ್ ಆಲ್ಸೋ ಇಲ್ಲಿನ ಸ್ಟಾಫ್ ತುಂಬಾ ಫ್ರೆಂಡ್ಲಿ ಇದ್ದಾರೆ. ನಿಮಗೆ ಯಾವ ಜ್ಯುವೆಲ್ರಿ ಯಾವ ಟೈಪ್ ಬೇಕಾದ್ರೂ ಕಸ್ಟಮೈಸ್ ಮಾಡಿ ಕೊಡ್ತಾರೆ.